ಬೆಳತಂಗಡಿ ಅನ್ನೋಕ್ಕಿಂತ ಇವತ್ತು ಬೆಳಕಿನ ಅಂಗಡಿ ಅಂತ ಹೇಳ್ಬೋದು. ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ. ಒಬ್ಬ ಕೋಟ್ಯಾಧಿಪತಿ ಸೇರಿ ಈ ಫಂಕ್ಷನ್ ಮಾಡಿದಾನೆ ಅಂತ ನಾನು ನಂಬಲಿಕ್ಕೆ ರೆಡಿ ಇಲ್ಲ. ನಾನು ಮೊನ್ನೆನೂ ಹೇಳಿದೆ, ನಿಮ್ಮ ಆಶ್ರಮದಲ್ಲಿ VVIP ಇಲ್ವಾ? ಯಾರು ಒಳ್ಳೆಯವನು ಅವನು VIP, ದುಡ್ಡಿದ್ದವನಲ್ಲ. ಹೃದಯ ಶ್ರೀಮಂತಿಕೆ ಇದ್ದವನು VIP. ಅದು ಇಲ್ಲಿ ಇವತ್ತು ಪ್ರೂವ್ ಆಗಿದೆ. ಇಲ್ಲಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಅವರು ಜಾಸ್ತಿ ಇದ್ದೀನಿ. ಅವರೆಲ್ಲರ ಹೊರೆ ಕಾಣಿಕೆ ಸೇರಿ ಇವತ್ತು ಅನ್ನಪೂರ್ಣೆ ಅಲ್ಲಿದ್ದಾಳೆ ಅಂದ್ಕೊಳ್ತೀನಿ. ಅಷ್ಟು ದೊಡ್ಡ ಹೊರೆ ಆಗಲಿಕ್ಕೆ, ಯಾಕೆ ತುಂಬ ದುಡ್ಡಿದ್ದವ್ ನಾನು ನೋಡಿದ್ದೀನಿ ದೇವಸ್ಥಾನದಲ್ಲಿ, ಅವನು 500 ರೂಪಾಯಿ ಹಾಕೋದೇ ದೊಡ್ಡ ಡೌಟ್. ನಮ್ಮ ಮಿಡಲ್ ಕ್ಲಾಸ್ ಅವ್ರು ಏನು ಮಾಡ್ತಾರೆ ಅಂದರೆ, ಅವನ ಹತ್ರ ಏನಿದೆ ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡ್ತಾನೆ. ಇವತ್ತು ಧರ್ಮ ನಿಂತಿದೆ ಅಂದರೆ ಸಾಮಾನ್ಯ ಪ್ರಜೆಗಳಿಂದ ನಿಂತಿರೋದು. ಇನ್ನೊಂದು ಸೌತ್ ಕೇಂದ್ರ ಸುಮಾರನ್ನು ಕೊಟ್ಟಿದೆ. ಸೌತ್ ಅಂದರೆ ದಕ್ಷಿಣ ಅಂತ, ಜ್ಞಾನದ ದಿಕ್ಕು. ಯಾಕಂದರೆ ವಿವೇಕಾನಂದರದ ಸ್ಪಾರ್ಕ್ ಹಾಗೆ. ನಾನು ಮೊನ್ನೆ ತಿರುಪತಿಗೆ ಹೋಗ್ತಾ ಇದ್ದೆ, ಯಾರೋ ಅವರ ಸ್ಪೀಚ್ ತೆಗೆದುಕೊಟ್ರು. ನಾನು ಹೇಳಿ, ಒಳ್ಳೆ ಶಿವಾಜಿ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ. ಒಂದು ಶಿವಾಜಿ ಆಯಿತು ಸೌತ್ ಕೇಂದ್ರಕ್ಕೆ. ಹಾಗೇ ಇತ್ತು ಆ ಲುಕ್. ನಾನಿವತ್ತು ಬಂದ ತಕ್ಷಣ ಪೇಟ ನೋಡಿದ ಫೇಸ್ ಕಟ್ಟೆ ಇತ್ತು. ನಾನು ಅವರು ಎರಡನೇ ಭೇಟಿ ಅಂದ್ಕೊಳ್ತೀನಿ. ಇವತ್ತೊಂದಿನ ಮುಖ್ಯಮಂತ್ರಿಗಳ ಮನೇಲಿ ನೋಡಿದ್ದೆ. ಹಾಗಾಗಿ ಅವರಿರೋ ತನಕ ಬೆಳತಂಗಡಿಗೆ ಕತ್ತಲೆ ಬರಲ್ಲ, ಬೆಳಕೇ ಇರುತ್ತೆ ಯಾವಾಗಲೂ, ಅಷ್ಟು ಗ್ಯಾರಂಟಿ ಇದೆ. ಯಾಕೆ ಒಬ್ಬ MLA ಆದವನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರ್ಬೇಕಂತ ಆ ಕ್ವಾಲಿಟಿ ಹರೀಶ್ ಪುಂಜ ಅವ್ರ ಹತ್ರ ಇದೆ. ಇವತ್ತು ಅದು ಅವರ ಆ್ಯಕ್ಷನಲ್ಲಿ ಗೊತ್ತಾಗ್ತದೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಫಂಕ್ಷನ್ಸ್ ಏನೋ ಮಾಡಿದ್ವಿ, ಈ ದೈವ ನೇಮದಿಂದ ನಾವೇನು ಕಲ್ತ್ಕೊಂಡ್ವಿ ಅಂತ. ಯಾಕೆ ಒಬ್ಬ ಪ್ರಪಂಚದಿಂದ ನಾವು ಬೇರೆ ಯಾರ್ಯಾರಿಗೂ ಸೌದಿದ್ದೀವಿ, ಹೆಂಡತಿ ಮಕ್ಕಳು ಗರ್ಲ್ಫ್ರೆಂಡು ಅವರು ಇವರು, ಆ ಎಲ್ಲ ಸೌದಿದ್ದೀವಿ ಶರೀರವನ್ನು, ಆಯುಷ್ಯನ್ನು. ಅದೆಲ್ಲ ನಮ್ಮನ್ನು ಬಂಧನಕ್ಕೆ ಮಣ್ಣಿಗೆ ತಗೊಂಡು ಹೋಗುತ್ತೆ. ಯಾವಾಗ ನೀವು ದೇಶಕ್ಕೋಸ್ಕರ ಶೋಷಣೆ ವಿರುದ್ಧ ಸವಿತೀರಿ, ಅವತ್ತು ನಿಮ್ಮನ್ನು ಕೋಟಿ ಚೆನ್ನೈಯಾಗಿ ಮಾಡುತ್ತೆ. ನಾವು ಅಂಥವ್ರಾಗಬೇಕು. ಆವಾಗ ಮಾತ್ರ ನಾವೀ ಬರೀ ಆಚರಣೆ ಅಲ್ಲ, ಅದು ಅನುಭವಕ್ಕೆ ತರಬೇಕು ಅಂತ. ಯಾಕಂದರೆ ನಾನು ಸುಮಾರು ಕಡೆ ದೇವಸ್ಥಾನದಲ್ಲಿ ನೋಡಿದ್ದೀನಿ, ಬರೀ ಆಧ್ಯಾತ್ಮ ಶುಷ್ಕ ಆಗಿದೆ.